ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗಷ್ಟೇ ನಾನು ಎಲ್ಲಿ ಬಂದಿದ್ದೇನೆ ಗೊತ್ತಾ? ನಾನು ತೀರ್ಥಹಳ್ಳಿಗೆ ಬಂದಿದ್ದೇನೆ. ತೀರ್ಥಹಳ್ಳಿಯಲ್ಲಿ ಇಲ್ಲಿ ಯಾಕೆ ಬಂದದ್ದು, ಎಷ್ಟು ದಿವಸ ಇರ್ತೇನೆ ಅಂತ ನಿಮಗೆ ನಾನು ಆಮೇಲೆ ಹೇಳ್ತೇನೆ. ಈಗ ಘಮ 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 ಅಂತ ಕಾಫಿ ಪರಿಮಳ ಬರ್ತಾ ಉಂಟು. ಇಲ್ಲಿ ಬಸ್ಸಿಂದ ಇಳಿದದಷ್ಟೇ ನಾನು. ಸೊ ಇಲ್ಲಿ ಪಕ್ಕದಲ್ಲಿ ಹೋಟೆಲ್ ಇದೆ, ಅಲ್ಲಿ ಹೋಗಿ ಕಾಫಿ ಕುಡಿಯೋಣ. ಹಾ, ಒಬ್ಳೆ ಬಂದೆ. ಕಾಫಿ ಇದೆಯಾ? ಹಾ, ಆಯ್ತಾಯ್ತು. ತೀರ್ಥಹಳ್ಳಿಯಿಂದ 4 ಕಿಲೋಮೀಟರ್ ಶಿವಮೊಗ್ಗ ರೂಟಲ್ಲಿ ಬಂದಾಗ ಗುರುಶ್ರೀ ಹೋಟೆಲ್ ಅಂತ ಇದರ ಹೆಸರು. ರೋಡ್ ಸೈಡಲ್ಲೇ ಉಂಟು. ಇಲ್ಲಿದ್ದು ಕಾಫಿ ಮತ್ತು ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಶಿವಮೊಗ್ಗ ಸೈಡ್ ಹೋಗ್ಲಿಕ್ಕಿದ್ರೆ ಈ ಗುರುಶ್ರೀ ಹೋಟೆಲ್ಗೆ ವಿಸಿಟ್ ಮಾಡಿ.